ನಮಸ್ಕಾರ. ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಿಕಾ ನಾಗರಾಜ್. ನಾಗರ ಪಂಚಮಿ ಅಂತ ಹೇಳಿದ್ರೆ ಅದು ಸಂಭ್ರಮ ಸಡಗರ. ನಾಗನಿಗೆ ತನಿ ಎರೆಯುವ ಮೂಲಕ ಈ ಸಂಭ್ರಮ ಸಡಗರವನ್ನು ಆಚರಿಸಲಾಗುತ್ತೆ. ಆದರೆ ಈ ಸಮಯದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಎಲ್ಲರ ಕೂಗು. ಆದರೆ ಈ ಕೂಗನ್ನು ಕಾರ್ಯರೂಪಕ್ಕೆ ತಂದಿರುವಂಥವರು ಅವೇ ಕುಡ್ಲದವರು ಹೊಸ ಅಭಿಯಾನವನ್ನು ಆರಂಭಿಸಿದ್ದಾರೆ. ಅದೇ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಜೀವನದ ಸಂಕಷ್ಟವನ್ನು ಪರಿಹರಿಸುವ ನಾಗದೇವತೆ ಎಂದು ನಾಗನಿಗೆ ತನಿ ಎರೆಯುವ ಆಚರಣೆ ನಮ್ಮಲ್ಲಿದೆ. ತನಿ ಎರೆಯಲು ಹಾಲು, ಹಣ್ಣು, ಕಾಯಿ ಎಲ್ಲವನ್ನೂ ಪ್ಲಾಸ್ಟಿಕ್ ಕವರ್ನಲ್ಲಿ ಕೊಂಡೊಯ್ಯೋದು ಸಾಮಾನ್ಯವಾಗಿ ಕಂಡುಬರುವ ದೃಶ್ಯ. ಆದರೆ ನೋ ಪ್ಲಾಸ್ಟಿಕ್ ಎನ್ನುತ್ತಿದೆ ಅವೇ ಕುಡ್ಲ ತಂಡ. ನಾಗರ ಪಂಚಮಿ ಹಬ್ಬವನ್ನ ಈ ಬಾರಿ ಪರಿಸರ ಸ್ನೇಹಿಯಾಗಿ ಆಚರಿಸೋಣ ಎಂಬ ಸಂದೇಶದೊಂದಿಗೆ ಮಂಗಳೂರಿನಲ್ಲಿ ಅವೇ ಕುಡ್ಲ ವಿಶೇಷ ಜಾಗೃತಿ ಅಭಿಯಾನಕ್ಕೆ ಕರೆ ನೀಡಿದೆ. ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಎಂಬ ಅಭಿಯಾನ ನಡೆದಿದೆ. ನಾಗರ ಪಂಚಮಿ ಆಚರಣೆಯ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಚೀಲಗಳ ಬಳಕೆ ಬೇಡ, ಬದಲಿಗೆ ಬಟ್ಟೆ ಚೀಲಗಳನ್ನು ಬಳಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಅದೇ ರೀತಿ ಪ್ಲಾಸ್ಟಿಕ್ ಬಾಟಲಿಗಳ ಬದಲಿಗೆ ಸ್ಟೀಲ್ ಪಾತ್ರೆಗಳನ್ನು ಬಳಸುವಂತೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗುವುದನ್ನು ತಪ್ಪಿಸಲು ಈ ಕಾರ್ಯ ಮಾಡುತ್ತಿದೆ. ನಾವು ಬದಲಾದರೆ ನಮ್ಮವರನ್ನೂ ಬದಲಿಸೋಣ ಎಂಬ ಸಂದೇಶದೊಂದಿಗೆ ಜನರ ಬಳಿ ತೆರಳಿದೆ ತಂಡ. ಈಗಾಗಲೇ ಹೇಳಿದಂತೆ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಎಂಬ ಅಭಿಯಾನವನ್ನು ಅವೇ ಕುಡ್ಲದವರು ಆರಂಭಿಸಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಈ ಸಂಸ್ಥೆಯ ಪುನೀತ್ ಅವರಿದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನೀವೊಂದು ಈ ಹೊಸ ಅಭಿಯಾನವನ್ನು ಆರಂಭಿಸಿದ್ದೀರಿ. ಎಲ್ಲೆಲ್ಲ ಈ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದೀರಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಜಪ್ಪು ಮಂಗಳೂರು. ಸೊ ನಾವು ಕಳೆದ 10 ವರ್ಷಗಳಿಂದ ಒಂದು ಮಂಗಳೂರಿನಲ್ಲಿ, ಅದಕ್ಕೂ ಕೂಡ ಮುಖ್ಯವಾಗಿ ಬೋಳಾರ, ಹೊಯ್ಗೆ ಬಜಾರ್ ಹಾಗೂ ಮಂಗಳಾದೇವಿ, ಸೊ ಈ 3 ವಾರ್ಡ್ಗಳಲ್ಲಿ ಸ್ವಚ್ಛತೆ, ಟ್ರಾಫಿಕ್ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಇದರ ಮುಂದುವರೆದ ಹೆಜ್ಜೆಯಾಗಿ ನಾವು ಲಾಸ್ಟ್ ಇಯರ್ ಅಂದರೆ ಅವೇ ಕುಡ್ಲ ಅನ್ನೋ ಅದೊಂದು ಇನಿಷಿಯೇಟಿವ್, ಅದೊಂದು ಕಾನ್ಸೆಪ್ಟ್, ಸೊ ಅದನ್ನು ನಾವು ಜನರಿಗೆ ಪರಿಚಯಿಸಿದ್ವಿ. ಈಗ ಅದರ ಅಂಡರಲ್ಲಿ ನಾವು ಈ ವರ್ಷ ಅಂದರೆ ಹೊಸದಾಗಿ ಅಂದರೆ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಅನ್ನೋ ಒಂದು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಓಕೆ, ಈ ಯಾವ ರೀತಿ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀರಾ? ಅಂದರೆ ಮೇಡಮ್, ಒಂದನೇದಾಗಿ ಇದನ್ನು ಜನಗಳಿಗೆ ತಿಳಿಸಲಿಕ್ಕೆ ನಾವು ಸೋಷಿಯಲ್ ಮೀಡಿಯಾ ಹಾಗೂ ಪ್ರಿಂಟಿಂಗ್ ಮೀಡಿಯಾ ಹಾಗೆ ನಮ್ಮದು ಡಿಜಿಟಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾವು ಒಂದು ಸ್ಟೆಪ್ ಮುಂದೆ ಏನು ಮಾಡ್ತಿದ್ದೇವೆ ಅಂದರೆ, ನಮ್ಮ ಈ ವಾರ್ಡಿನ ಸುತ್ತಮುತ್ತಲಿನ ನಾಗಬನಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ನಾವು ಅಂದರೆ ನಾಗನಿಗೆ ನಾವು ತರುವಂಥ ಹಾಲು, ಸೊ ಇದನ್ನು ನಾವು ಪ್ಲಾಸ್ಟಿಕಲ್ಲಿ ತರುವ ಬದಲು ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇವೆ. ಅದರ ರೀತಿ ನಾವು ಪೂಜಾ ಸಾಮಗ್ರಿಗೋಸ್ಕರ ನಾವು ಪ್ಲಾಸ್ಟಿಕ್ ಚೀಲ ತರ್ತೇವೆ, ಅದರ ಬದಲಾಗಿ ಈ ಥರ ಬಟ್ಟೆ ಚೀಲವನ್ನು ಉಪಯೋಗಿಸಿ ಅಂತೇಳಿ ನಾವು ಅವರಿಗೆ ಖುದ್ದಾಗಿ ಭೇಟಿ ನೀಡಿ ಅವರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಅಂದರೆ ಹೇಗೆ ಇದನ್ನು ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದೀರಾ? ಈ ಥರ ಡಬ್ಬಿಗಳನ್ನು ಕೊಡುವಂಥದ್ದಾಗಿರ್ಬೋದು, ಪ್ಲಾಸ್ಟಿಕ್ ಚೀಲದ ಬದಲಾಗಿ ಈ ಚೀಲವನ್ನು ಕೊಡುವಂಥದ್ದು ಮಾಡ್ತಿದ್ದೀರಾ? ಹೌದು ಮೇಡಮ್. ಅಂದರೆ ನಾವಂದರೆ ಈ ಚೀಲಗಳ ಪ್ಲಾಸ್ಟಿಕ್ ಡಬ್ಬ ಬದಲಾಗಿ ಈ ಥರ ಸ್ಟೀಲ್ ಡಬ್ಬಗಳನ್ನು ನಾವು ತೋರಿಸ್ತಾ ಇದ್ದೇವೆ, ಈ ಥರ ಯೂಸ್ ಮಾಡ್ಬೋದಂತೇಳಿ. ಆದರೆ ನಾವು ಬಟ್ಟೆ ಚೀಲಗಳನ್ನು ನಾವು ವಿತರಿಸ್ತಾ ಬಂದಿದ್ದೇವೆ. ಎಲ್ಲ ನಾಗಬನಗಳಿಗೆ ಹೋಗಿ ನಾವು ನಮ್ಮ ಕಡೆಯಿಂದ ಒಂದು ಸಾಂಕೇತಿಕವಾಗಿ ನಾವೊಂದು 15ರಿಂದ 20 ಚೀಲಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಈಗ ವಿಸಿಟ್ ಮಾಡಿ ಅಲ್ಲಿ ಕೂಡ ಭಿತ್ತಿಪತ್ರವನ್ನು ಅಂದರೆ ಜನಗಳಿಗೆ ಗೊತ್ತಾಗುವ ಹಾಗೆ ಅಲ್ಲಿ ನಾವು ಇಡ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳು ಅಂದರೆ ಒಂದು 40-50 ಜನಗಳಿರುವಂಥ ಕಾರ್ಪೊರೇಟ್ ಸಂಸ್ಥೆಗಳನ್ನು ಮೀಟ್ ಮಾಡಿ ಅಲ್ಲಿ ಅವರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದಷ್ಟು ಭಜನಾ ಮಂದಿರಗಳು, ಸೊ ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿ ಅಂದರೆ ಇನ್ ಫೀಲ್ಡಲ್ಲಿ ಅಂದರೆ ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವುದು ಒಂದು ರೀತಿ ಆದರೆ ನಾವು ಇನ್ ಪರ್ಸನಲ್ ಆಗಿ ಮೀಟ್ ಆಗಿ ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೇವೆ ಮೇಡಮ್. ಅಂದರೆ ಬ್ಯುಸಿ ವರ್ಕ್ ನಡುವೆ ಕೂಡ ಇಂತಹ ಕೆಲಸವನ್ನು ಮಾಡ್ತಿದ್ದೀರಾ ನೀವೆಲ್ಲ? ಎಷ್ಟು ಜನ ಇದ್ದೀರಾ ನೀವು ಈ ತಂಡದಲ್ಲಿ? ಒಟ್ಟು ತಂಡದಲ್ಲಿ 9 ಜನ ಇದ್ದೇವೆ. ಸೊ ಈಗ ನಾವು 3 ಜನರ ತಂಡಗಳಾಗಿ ಮಾಡಿ ನಾವು ಬೇರೆ ಬೇರೆ ಕಡೆ ಈಗ ವಿಸಿಟ್ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಬೈಕಂಪಾಡಿ, ಸುರತ್ಕಲ್ ಆ ಏರಿಯಾಕ್ಕೆ ಎಲ್ಲ ಹೋಗಿದ್ದೇವೆ. ಅಂದರೆ ನಮ್ಮ ಈ ವಾರ್ಡನ್ನು ಮುಗಿಸಿ ಈಗ ಬೇರೆ ಬೇರೆ ವಾರ್ಡ್ಗಳಿಗೆ ಕೂಡ ನಾವು ರೀಚ್ ಆಗ್ತಾ ಇದ್ದೇವೆ ಮೇಡಮ್. ಯಾವ ರೀತಿ ಹೋಗ್ತಾ ಇದ್ದೀರಾ? ಅಂದರೆ ಹೇಗೆ ತಂಡವಾಗಿ ಹೋಗ್ತಿದ್ದೀರಾ, ಹೇಗೆ ಹೋಗ್ತಿದ್ದೀರಾ? ಅದೇ ಮೇಡಮ್ ಹೇಳಿದಾಗೆ ನಾವು 3 ಜನರ ತಂಡ ಮಾಡಿ ಒಟ್ಟು 3 ಟೀಮ್ ಮಾಡಿ ನಾವು ಬೇರೆ ಬೇರೆ ಕಡೆ ಈಗ ಹೋಗ್ತಾ ಇದ್ದೇವೆ. ಅಂದರೆ ಇಲ್ಲಿನ ನಮ್ಮ ವಾರ್ಡ್ಗಳೆಲ್ಲ ಮುಗ್ದಾಯಿತು. ಈಗ ಅದು ಬಿಟ್ಟು ನಾವು ಹೊರಗಡೆ ಇನ್ನಷ್ಟು ಮಂಗಳೂರಿನ ಬೇರೆ ಬೇರೆ ಕಡೆಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೇವೆ.
ಅಂದರೆ ಬೇರೆ ವರ್ಕ್ ಮಾಡ್ತಾ ಅದ್ರ ಜೊತೆಗೆ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಅಂದರೆ ನಾವಂದರೆ ಎಲ್ಲವೂ ಅಂದರೆ ಇದರಲ್ಲಿ ಪೇಯ್ಡ್ ಲೇಬರ್ಸ್, ನಾವು ಪೇಯ್ಡ್ ಸ್ಟಾಫ್ ಕೂಡ ಇದ್ದಾರೆ. ಒಟ್ಟು 4 ಜನ ಪೇಯ್ಡ್ ಸ್ಟಾಫ್ ಇದ್ದೇವೆ ನಾವು. ಅದು ಬಿಟ್ಟು ಬಾಕಿ 4 ಜನ ನಮ್ಮದು ವಾಲಂಟಿಯರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕಿಗೆ ಒಗ್ಗಿಕೊಂಡಾಗಿದೆ ಜೀವನದಲ್ಲಿ. ಅಂಥದ್ರಲ್ಲಿ ನೀವು ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಅಂದರೆ ನಾವಂತಲೇ ಹೇಳಬಾರ್ದು. ಈಗ ನೀವು ಸೋಷಿಯಲ್ ಮೀಡಿಯಾ ನೋಡಿದರೆ ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲರ ವಿಷಯದಲ್ಲಿ ಈ ವರ್ಷ ನಾಗರ ಪಂಚಮಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಒಂದಷ್ಟು ಜನಗಳಲ್ಲಿ ಬದಲಾವಣೆ ತರಬಹುದು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಒಂದಷ್ಟು ಜನಗಳಿಗೆ ರೀಚ್ ಆಗಿದೆ. ಹಾಗಾಗಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ನಾವು ಹೋದಾಗೆಲ್ಲ ಕೂಡ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ಒಂದು ಪ್ಲಾಸ್ಟಿಕ್ನ ಬಳಕೆಯಲ್ಲಿ ಕಡಿಮೆ ಆಗ್ಬೋದು ಅಂತೇಳಿ ಒಂದು ನಮಗೆ ದೃಢವಾದ ನಂಬಿಕೆ ಇದೆ ಮೇಡಮ್. ತುಂಬ ನಂಬಿಕೆ ಇದೆ ಈ ಸಲ ಆದರೂ ಪ್ಲಾಸ್ಟಿಕ್ ಮುಕ್ತ ಆಗುತ್ತೆ ನಾಗರ ಪಂಚಮಿ ಅಂತ. ಅದೇ ಮೇಡಮ್, ಅಂದರೆ ಇದು ಕೆಲ ನಾಗರ ಪಂಚಮಿ ಮಾತ್ರ ಅಲ್ಲ, ಅಂದರೆ ನಮ್ಮ ಹಬ್ಬಗಳು ಶುರುವಾಗೋದು ನಾಗರ ಪಂಚಮಿಯಿಂದ. ಸೊ ಇಲ್ಲಿಂದ ಶುರುವಾದ ಈ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಎಲ್ಲ ನಮ್ಮ ಹಬ್ಬಗಳಲ್ಲಿ ಕೂಡ ಅದನ್ನು ವಿಸ್ತರಿಸಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಇದೆ ಮೇಡಮ್. ಅದೇ ನಾನು ಕೇಳಬೇಕಂತಿದ್ದೆ. ಯಾಕಂತ ಹೇಳಿದರೆ ಪ್ಲಾಸ್ಟಿಕ್ ಅನ್ನುವಂಥದ್ದು ಕೇವಲ ನಾಗರ ಪಂಚಮಿಗೆ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಹಬ್ಬಗಳಲ್ಲೂ ಕೂಡ ಬಳಕೆ ಆಗುತ್ತೆ. ಮುಂದಿನ ಅಭಿಯಾನ ಕೂಡ ಎಲ್ಲ ಹಬ್ಬಗಳಿಗೂ ಇರುತ್ತಾ? ಅಭಿಯಾನ ಅಂತೇಳಿ ಇರುತ್ತೆ ಮೇಡಮ್. ಅಂದರೆ ಅದೇ ಇಲ್ಲಿಂದ ಶುರುವಾದದ್ದು ಎಲ್ಲ ಕೂಡ ಅದೊಂದು ಸ್ಪ್ರೆಡ್ ಮಾಡುವಂಥದ್ದು ನಮ್ಮದು ಯೋಜನೆ ಇದೆ. ಅದೇ ರೀತಿ ನಾವು ಮುಂದುವರಿತೇವೆ ಮೇಡಮ್. ಓಕೆ, ಇದೇ ರೀತಿಯ ಜಾಗೃತಿ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ? ಹೌದು, ಈಗ ಕಳೆದ 10 ವರ್ಷದಿಂದ ತುಂಬಾ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವರ್ಷ ಇದೊಂದು ಆ್ಯಡ್ ಆಗಿದೆ. ಇಲ್ಲ ಮೇಯ್ನಾಗಿ ನಾವು ಸ್ವಚ್ಛತೆ ಹಾಗೂ ಟ್ರಾಫಿಕ್ನ ವಿಷಯವಾಗಿ ನಾವು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಮುಂದಿನ ಪ್ಲ್ಯಾನ್ ಏನಾದರೂ ಇದೆಯಾ? ಮುಂದಿನ ಯೋಜನೆ ಏನಾದರೂ ಹಾಕ್ಕೊಂಡಿದ್ದೀರಾ? ಮುಂದೆ ಈ ಥರ ಮಾಡೋಣ ಅಂತ ತಂಡದಲ್ಲಿ ಡಿಸ್ಕಸ್ ಏನಾದರೂ ಆಗಿದೆಯಾ? ಇಲ್ಲ, ಸದ್ಯಕ್ಕೇನು ಆ ಥರದ್ದೇನಿಲ್ಲ. ಅದೇ ಈಗ ಇರುವಂಥದ್ದರಲ್ಲಿ ಸದ್ಯಕ್ಕೆ ಈ ನಾಗರ ಪಂಚಮಿಗೆ ನಾವು ಫೋಕಸ್ ಆಗಿದೆ. ನಿಮ್ಮ ಅಭಿಯಾನಕ್ಕೆ ನಮ್ಮ ಕಡೆಯಿಂದ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಧನ್ಯವಾದ ಸರ್. ನಾಗರ ಪಂಚಮಿ ಅಂತ ಹೇಳಿದರೆ ಅದು ಮಹಿಳೆಯರಿಗೆ ವಿಶೇಷವಾದಂಥ ಹಬ್ಬ. ನಾಗಬನಗಳಿಗೆ ಭೇಟಿ ಕೊಡ್ತಾರೆ, ಜೊತೆಗೆ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಹಂಚ್ತಾರೆ. ಮಹಿಳೆಯರು ಸಾಮಾಜಿಕ ಕಳಕಳಿಯನ್ನೂ ಬೆರೀತಾರೆ ಅನ್ನೋದಕ್ಕೆ ಸಾಕ್ಷಿ ಅವಿಕುಡ್ಲ. ಇದರಲ್ಲಿ ಇರುವಂಥ ತಂಡದ ಸದಸ್ಯೊಬ್ಬರು ನಮ್ಮ ಜೊತೆಗಿದ್ದಾರೆ, ಸರಿತಾ ಅವರು. ಬನ್ನಿ ಇವರನ್ನು ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಓಕೆ, ಈ ಬಾರಿ ಸಾಮಾಜಿಕ ಕಳಕಳಿಯನ್ನು ಮೆರೀತಾ ಇದ್ದೀರಾ ನೀವು, ಅದ್ರ ಬಗ್ಗೆ ಹೇಳ್ತೀರಾ? ನಾವೀಗಾಗಲೇ ಹೇಳಿದಾಗೆ ಮಹಿಳಾ ಕೆಲಸದವರು ಎಲ್ಲಿದ್ದಾರೆ ಅಲ್ಲಿಗೆಲ್ಲ ಹೋಗಿ ಇದರ ಬಗ್ಗೆ ಆದಷ್ಟು ಕೈಚೀಲವನ್ನು ಬಟ್ಟೆ ಕೈಚೀಲ ಬಳಸಿ ಪ್ಲಾಸ್ಟಿಕ್ ಬಾಟ್ಲ್ ಬಳಸಬೇಡಿ ಅಂತ ಆದಷ್ಟು ಮಾಹಿತಿ ಕೊಡ್ತಾ ಇದ್ದೇವೆ. ಅದು ಸಕ್ಸಸ್ ಕಾಣ್ತದೆ ಅಂತ ನಂಬಿಕೆ ಉಂಟು. ಸಕ್ಸಸ್ ಆಗಲಿ ಅಂತ ನಾವು ಸಹ ಕೇಳ್ಕೊಳ್ತಿದ್ದೇವೆ. ನಾನು ಆರಂಭದಲ್ಲೇ ಹೇಳಿದೆ, ನಾಗರ ಪಂಚಮಿ ಅಂತ ಹೇಳಿದರೆ ಮಹಿಳೆಯರಿಗೆ ವಿಶೇಷವಾದಂಥ ಹಬ್ಬ ಅಂತ ಹೇಳಿಬಿಟ್ಟು. ನೀವು ಇದ್ರ ಜೊತೆಗೆ ಇಂತಹ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಮೇಡಮ್. ಹೇಗಿದೆ ಸಹಕಾರ ಮನೆಯಲ್ಲಿ? ಒಳ್ಳೆ ರೀತಿಯಲ್ಲಿ ಸಹಕಾರ ಉಂಟು ಮನೆಯಲ್ಲಿ ಹಾಗೂ ಹೊರಗಡೆ ನಾವೀಗ ಹೋದಲ್ಲಿ ಕೂಡ ಒಳ್ಳೆ ಸಹಕಾರ ಕೊಡ್ತಿದ್ದಾರೆ. ಆಯಿತು ಮೇಡಮ್, ನೀವು ಹೇಳಿದಾಗೆ ಮಾಡ್ತೇವೆ, ಆದಷ್ಟು ಬಟ್ಟೆ ಚೀಲವನ್ನೇ ಕೊಂಡೋಗ್ತೇವೆ, ಸ್ಟೀಲ್ ಡಬ್ಬವನ್ನೇ ಕೊಂಡೋಗ್ತೇವೆ ಅಂತ ಹೇಳ್ತಿದ್ದಾರೆ. ಸಕ್ಸಸ್ ಆಗ್ತದೆ ಅಂತ ನಂಬಿಕೆ ಉಂಟು ಮೇಡಮ್. ಒಳ್ಳೆ ಸಹಕಾರ ಬಂದಿದೆ, ಒಳ್ಳೆ ರೀತಿಯಲ್ಲಿ ಸಹಕಾರ ಹೋದ ಕಡೆ ಸಹ ಒಳ್ಳೆ ಸಹಕಾರ ಉಂಟು. ಹೌದಾ? ಓಕೆ, ಎಲ್ಲರೂ ಈಗ ನಾವು ಹೌದು ಪ್ಲಾಸ್ಟಿಕ್ನ ಬಿಡ್ತೇವೆ, ಬಳಸುವಂಥದ್ದನ್ನ ಬಿಡ್ತೇವೆ ತುಂಬ ಜನ ಹೇಳ್ತಿದ್ದಾರೆ. ಆಯಿತು ನಾವು ಮಾಡ್ತೇವೆ, ಈ ಸಲ ಕೊಂಡೋಗ್ತೇವೆ, ನಾವೇ ಕೊಂಡೋಗ್ತೇವೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೀವು ಹೇಳಿದ್ರಿ ಪ್ಲಾಸ್ಟಿಕ್ ಡಬ್ಬ, ನಾವು ಹೆಚ್ಚಾಗಿ ಬಳಸುವಂಥದ್ದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಲನ್ನು ತಗೊಂಡು ಹೋಗ್ತೇವೆ ನಾಗನಿಗೆ ತನಿ ಎರೆಯುವಂಥದ್ದು. ನಿಮ್ಮದೊಂದು ಹೊಸತು ಡಬ್ಬ, ಪ್ಲಾಸ್ಟಿಕ್ ಡಬ್ಬ ಬಳಸಬೇಡಿ, ಸ್ಟೀಲ್ ಡಬ್ಬನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಮನೆಗೆ ತಗೊಂಡು ಹೋಗ್ತಾ ಇದ್ದೀರಾ ಅದನ್ನ ಅಲ್ವಾ, ತೋರಿಸ್ತಾ ಇದ್ದೀರಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಎಲ್ಲರೂ? ಅಂದರೆ ಪ್ಲಾಸ್ಟಿಕ್ ಅಂದರೆ ಈಗ ತರಬೇಕು, ಇದಾದ ನಮಗೆ ಮತ್ತಿಗೆ ಸಹ ಯೂಸ್ ಆಗ್ತದೆ. ಸ್ಟೀಲ್ ಬಾಟ್ಲ್ ಯಾವತ್ತೂ ಯೂಸ್ ಆಗ್ತದೆ. ಈಗ ಈ ನೀರು ಕುಡಿಯೋ ಬಾಟ್ಲಿಂದೆಲ್ಲ ತಂದರೆ ಅದನ್ನು ಬಿಸಾಡುದೆ, ಇದು ಮತ್ತೆ ಸಹ ಯೂಸ್ ಆಗ್ತದೆ ಲೈಫ್ ಟೈಮ್, ನಮಗೆ ಯಾವತ್ತು ಹಾಳಾಗುವ ವಸ್ತು ಅಲ್ಲ ಅದು. ಹಾಗೆ ಪರಿಸರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎರಡು ಸಹ ಯೂಸ್ ಆಗ್ತದೆ, ಎಲ್ಲದಕ್ಕೂ ಯೂಸ್ ಆಗ್ತದೆ. ಆದ ಕಾರಣದಿಂದ ಒಳ್ಳೆ ಇದುಂಟು, ಸಪೋರ್ಟ್ ಉಂಟು.
ಉಂಟು. ಈಗ ಎಲ್ಲೆಲ್ಲ ಹೋದ್ರಿ ನೀವು, ಎಲ್ಲೆಲ್ಲ ಇಂಥ ಅಭಿಯಾನವನ್ನು ಕೈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮತ್ತು ಮಹಿಳಾ ಸಿಬ್ಬಂದಿ ಹೆಚ್ಚು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೋಗ್ತಿದ್ದೇವೆ. ನಾಡಿದ್ದು ತನಕ ಸಹ ಮಾಡ್ತೇವೆ. ಈ ದೇವಸ್ಥಾನಕ್ಕೆ ಕೆಲವು ಕಡೆ ತುಂಬ ಸಂದಣಿ ಇರುವ ದೇವಸ್ಥಾನಗಳಿಗೆ ಹೋಗ್ತೇವೆ. ಮತ್ತು ನಾಡಿದ್ದು ಎಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ತನಕ ಹೋಗಿ ಇದು ಮಾಡ್ತೇವೆ. ಇದರ ಬಗ್ಗೆ ಮಾಹಿತಿ ಕೊಡ್ತೇವೆ ಖಂಡಿತ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಮಹಿಳೆಯರಿದ್ದೀರಿ? ಮಹಿಳೆಯರೀಗ ನಮ್ಮದು ಎಕ್ಸ್ಪರ್ಟ್ ಕಮಿಟಿಯಲ್ಲಿದ್ದಾರೆ, 3-4 ಜನ ಇದ್ದಾರೆ. ಮತ್ತು ಪೇಯ್ಡ್ ಸ್ಯಾಲ್ರಿಯಾಗಿ ನಾವು 2 ಇದ್ದೇವೆ ಲೇಡೀಸ್. ಹೌದು. ಯಾಕಂತ ಹೇಳಿದರೆ ನೀವು ಹಿಂದೆ ಕೂಡ ಹಲವಾರು ಕಾರ್ಯಗಳನ್ನು ಮಾಡಿದ್ದೀರಾ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಎಲ್ಲದರಲ್ಲೂ ನೀವು ಭಾಗಿಯಾಗ್ತಿದ್ದೀರಾ, ನೀವು ಹೆಣ್ಮಕ್ಳು ಕೂಡ. ಖಂಡಿತ ಎಲ್ಲ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ. ರೈಲ್ವೆ ಗೇಟ್ ಟ್ರಾಫಿಕ್ ನಿರ್ವಹಣೆಯಲ್ಲೂ ಭಾಗಿಯಾಗಿದ್ದೇವೆ, ಮಂಗಲದೇವಿ ಟ್ರಾಫಿಕ್ ನಿರ್ವಹಣೆಯಲ್ಲೂ ಭಾಗಿಯಾಗಿದ್ದೇವೆ, ಮತ್ತು ಈ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸಹ ಭಾಗಿಯಾಗಿದ್ದೇವೆ. ಎಲ್ಲ ಕಡೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ನೋಡಿ, ಎಲ್ಲ ಕಡೆಯಲ್ಲೂ ಮಹಿಳೆಯರಿದ್ದಾರೆ, ಇಲ್ಲೂ ಕೂಡ ಅಷ್ಟೇ. ಸಾಮಾಜಿಕ ಕಳಕಳಿ ಮೆರೆಯೋದ್ರಲ್ಲೂ ಮಹಿಳೆಯರು ಮುಂದಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವಾ ಮೇಡಮ್? ಖಂಡಿತ. ಓಕೆ, ನಿಮಗೆ ನಮ್ಮ ಕುಡ್ಲ ಕಡೆಯಿಂದ ಅಭಿನಂದನೆಗಳು. ಒಳ್ಳೆ ಉತ್ತಮವಾದಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ಧನ್ಯವಾದ ನಿಮಗೆ. ಇದು ನಮ್ಮ ಅಭಿಯಾನ ಒಂದು ಸಕ್ಸಸ್ ಆಗಲಿ ಅಂತ ನಮ್ಮದು ಆಶಯ. ಥ್ಯಾಂಕ್ ಯು. ಪ್ಲಾಸ್ಟಿಕ್ ಮುಕ್ತ ಆಗಬೇಕು, ಪರಿಸರ ಸ್ನೇಹಿ ಆಚರಣೆಗಳು ಹೆಚ್ಚಾಗಬೇಕು. ಇದು ಬಾಯಿ ಮಾತಲ್ಲಿ ಮಾತ್ರ ಅಲ್ಲ, ಕಾರ್ಯರೂಪಕ್ಕೂ ಬರಬೇಕು. ಅವೇ ಕುಡ್ಲದವರು ಇಂತಹ ಮಹತ್ತರವಾದಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಇದು ವಿಶ್ವಾಸದ ಪ್ರತಿಬಿಂಬ.